ನಮಸ್ಕಾರ ವೀಕ್ಷಕರೇ. ಬಹುಭಾಷಾ ನಟಿ ಶಕೀಲಾ ಅವರಿಗೆ ಭಾರೀ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಅವರು ಕುತ್ತಿಗೆಯ ಪ್ರಮುಖ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿ ಬಂದಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ವಿಡಿಯೋ ಮೂಲಕ ತಮ್ಮ ಅಭಿಮಾನಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ಫೋನ್ನಲ್ಲಿ ನಿರಂತರವಾಗಿ 4 ಗಂಟೆ ಆಟವಾಡುವುದು, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವುದು ಶಕೀಲಾ ಅವರ ಅಭ್ಯಾಸವಾಗಿತ್ತಂತೆ. ತಪ್ಪಾದ ಭಂಗಿಯಲ್ಲಿ ಮಲಗಿ ಫೋನ್ ಬಳಸಿದ್ದರಿಂದ ಕುತ್ತಿಗೆಯ ರಕ್ತನಾಳಗಳಿಗೆ ಹಾನಿಯಾಗಿ ಕುತ್ತಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗಿ ಬಂದಿದೆ. ಇದಕ್ಕಾಗಿ ಅವರು ಬರೋಬ್ಬರಿ 3 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ದಯವಿಟ್ಟು ಅಗತ್ಯವಿದ್ದಾಗ ಮಾತ್ರ ಫೋನ್ ಬಳಸಿ. ಅನಗತ್ಯವಾಗಿ ವಿಡಿಯೋಗಳನ್ನು ನೋಡುತ್ತಾ ಸಮಯ ಹಾಗೂ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ. ಮಕ್ಕಳಿಗೆ ಗ್ಯಾಜೆಟ್ ಕೊಡುವ ಮುನ್ನ ಪೋಷಕರು ಯೋಚಿಸಿ ಎಂದು ಶಕೀಲಾ ಕೈಮುಗಿದು ಕೇಳಿಕೊಂಡಿದ್ದಾರೆ. ವೀಕ್ಷಕರೇ, ನಟಿ ಶಕೀಲಾ ನೀಡಿದ ಈ ಜಾಗೃತಿ ಸಂದೇಶ ಹಾಗೂ ಇಂದಿನ ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಸ್ಮಾರ್ಟ್ಫೋನ್ ಚಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.